ಎಂತ ಗೊತ್ತುಂಟ, ನಾವು ಮಂಗಳೂರು ಸ್ಟೈಲಲ್ಲಿ ಮಾಡುವಂತಹ ಈ ಕಡಲೆ ಗಸೆ ಮಸಾಲೆ ಎಲ್ಲ ಅರೆದ್ಬಿಟ್ಟು ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ನೀರು ದೋಸೆ ತಿನ್ನಲಿಕ್ಕೆ ದಿ ಬೆಸ್ಟ್ ಇರುತ್ತೆ. ಹಾಗೆಯೇ ಚಪಾತಿ ಪರೋಟಕ್ಕೂ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಅಥವಾ ಊಟಕ್ಕೆ ಸೈಡ್ ಡಿಶ್ ಆಗಿನೂ ಬೆಸ್ಟ್ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಕಡಲೆ ಗಸಿಯನ್ನು ಮಾಡೋಕ್ಕಿಂತ ಮುಂಚೆ ನಾವು ಒಂದು 6 ಗಂಟೆ ಆದರೂ ನೀರಲ್ಲಿ ಇದನ್ನ ನೆನೆಸಿಡಬೇಕು. ನೋಡಿ, ಕಡಲೆ ಚೆನ್ನಾಗಿ ನೆಂದಿದೆ. ಇದನ್ನ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಇವಾಗ ಇದನ್ನ ಬೇಯಲಿಕ್ಕಿಡೋಣ. ಯೂಶ್ವಲ್ ಆಗಿ ನಾವು ಕುಕ್ಕರಲ್ಲಿ ಕಡಲೆನ ಬೇಯಿಸಿದ್ರೆ ಒಳ್ಳೆಯದು. ತುಂಬ ಬೇಗ 1-2-3 ವಿಷಲ್ ಹಾಕಿದರೆ ಬೇಗ ಬೇಯುತ್ತೆ. ಒಂದು 4 ವಿಷಲ್ ಹಾಕಿಸ್ಕೊಳ್ಳಿ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಕಡಲೆ ಬೇಯಲಿ. ಕಡಲೆ ಗಸಿಗೆ ನಾನೊಂದು ಮಸಾಲನ ರೆಡಿ ಮಾಡ್ಕೊತಾ ಇದ್ದೇನೆ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಒಂದು ಸ್ವಲ್ಪ ತೆಂಗಿನೆಣ್ಣೆನ ಹಾಕೊತಾ ಇದ್ದೇನೆ. 2 ಚಮಚದಷ್ಟು ಕೊತ್ತಂಬರಿ ಬೀಜ, 1 ಚಮಚದಷ್ಟು ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಮೆಂತೆ, ಒಂದು 8 ಮೆಣಸನ್ನು ಹಾಕಿ ನಾವು ಚೆನ್ನಾಗಿ ಇದನ್ನ ಹುರಿದ್ಕೋಬೇಕು. ಹಾಗೆಯೇ ಒಂದು ಸ್ವಲ್ಪ ಕರಿಬೇವು, 1 ತುಂಡು ಈರುಳ್ಳಿ, ಆಮೇಲೆ 3-4 ಬೆಳ್ಳುಳ್ಳಿ ಕೂಡ ಸೇರಿಸ್ತಾ ಇದ್ದೇನೆ. ಕಮ್ಮಿ ಉರಿ ಇಟ್ಕೊಂಡು ಸ್ವಲ್ಪ ಲೈಟಾಗಿ ಹುರಿದ್ಕೊಳ್ಳೋಣ. ಈ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಹುರಿದಾದ ನಂತರ ಕೊನೆಗೆ ಒಂದು ಸ್ವಲ್ಪ ಕಾಯಿ ತುರಿ ಕೂಡ ಸೇರಿಸ್ಕೋಬೇಕು. ನಮ್ಮ ಮಂಗಳೂರು ಕಡೆ ಯಾವುದನ್ನು ಕೂಡ ಅಷ್ಟೇ, ಗಸಿ ಇರಲಿ ಏನೇ ಇರಲಿ ನಾವು ಕಾಯಿ ಹಾಕದೆ ಮಾಡಲ್ಲ. ಕಾಯಿ ಇಲ್ಲ ಅಂತಂದರೆ ನೀವು ಕೊಬ್ಬರಿ ಬೇಕಾದರೂ ತುಂಡು ಮಾಡಿಕೊಂಡು ಒಂದು ಸ್ವಲ್ಪ ಸೇರಿಸ್ಕೋಬಹುದು. ಗಸಿ ಚೆನ್ನಾಗಿ ಬರುತ್ತೆ. ಸಾಕಿಷ್ಟು. ಇವಾಗ ಸ್ಟವನ್ನು ಬಂದ್ ಮಾಡ್ತಾ ಇದ್ದಾನೆ. ಸ್ವಲ್ಪ ತಣ್ಣಗಾದ ನಂತರ ಇದನ್ನೊಂದು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ರುಬ್ಕೊಳ್ಳೋಕ್ಕೆ ಹಾಕೊಳ್ಳುವಾಗ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸಬೇಕು. ಸ್ವಲ್ಪ ಅರಿಶಿನ ಕೂಡ ಸೇರಿಸ್ತಾ ಇದ್ದೇನೆ. ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಈ ಮಸಾಲನ ರೆಡಿ ಮಾಡ್ಕೊಳ್ಳೋಣ ರುಬ್ಬಿಟ್ಟು. ನೋಡಿ, ಮಸಾಲ ಅಂದರೆ ಈ ಗಸಿ ರೆಡಿಯಾಗಿದೆ. ಸ್ಟವ್ ಮೇಲೆ ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೇನೆ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆಯನ್ನು ಹಾಕೊತಾ ಇದ್ದೇನೆ. ಸ್ವಲ್ಪ ಕರಿಬೇವನ್ನು ಹಾಕೊಳ್ಳಿ. ಒಂದು ಒಣಮೆಣಸನ್ನು ಕಟ್ ಮಾಡ್ಕೊಂಡು ಹಾಕೊಂಡ್ರೂ ಕೂಡ ಒಳ್ಳೆ ಫ್ಲೇವರ್ ಬರುತ್ತೆ. ಸಿಡಿಲಿ ಇದು. ಸಾಸಿವೆ ಸಿಡಿದಾದ ನಂತರ ಈರುಳ್ಳಿನ ಹಾಕೊಳ್ಳಿ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಬಾಡಬೇಕು ಈರುಳ್ಳಿ. ನೀವು ಒಗ್ಗರಣೆಗೆ ಸ್ವಲ್ಪ ಇಂಗು ಬೇಕಾದರೂ ಹಾಕೋಬಹುದು. ನಾನು ಆವಾಗಲೇ ಹಾಕಬೇಕಿತ್ತು, ಮರ್ತ್ಬಿಟ್ಟೆ. ಇವಾಗ ಹಾಕೊತಾ ಇದ್ದೇನೆ. ಏನು ತೊಂದರೆ ಇಲ್ಲ. ಕಡಲೆ ಯೂಶ್ವಲ್ ಆಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರಲ್ವ, ಇಂಗು ಹಾಕಿದರೆ ಒಳ್ಳೆಯದು. ಫ್ಲೇವರು ಚೆನ್ನಾಗಿರುತ್ತೆ. ಆಮೇಲೆ ನಮಗೆ ಡಯಟಿಗೂ ಒಳ್ಳೆಯದು, ಅಂದರೆ ಜೀರ್ಣಕ್ರಿಯೆಗೂ ಒಳ್ಳೆಯದು. 1 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಟೊಮೆಟೊ ಚೆನ್ನಾಗಿ ಮೆತ್ತಗಾಗಲಿ ಅಲ್ಲಿ ತನಕ ಮಗಿಸ್ತಾ ಇರಿ. ಮೀಡಿಯಮ್ ಉರಿ ಇಟ್ಕೊಳ್ಳಿ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಕ್ಲೀನಾಗಿ ಮಗಿಸ್ಕೊಳ್ಳಿ. ನೋಡಿ, ಟೊಮೆಟೊ ಮೆತ್ತಗಾಗಿದೆ. ಈಗ ಬೇಯಿಸಿರುವಂಥ ಕಡಲೆನ ಹಾಕ್ತಾ ಇದ್ದೇನೆ. ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ರುಬ್ಬಿಟ್ಟಿರುವಂತಹ ಮಸಾಲನ ಹಾಕೋಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪನ್ನು ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಬೇಯಿಸುವಾಗ ಹಾಕಿದ್ದೀವಿ, ಆವಾಗ ಟೊಮೆಟೊ ಕೂಡ ಹಾಕಿದ್ದೀವಿ. ಸೊ ಜಸ್ಟ್ ಚೆಕ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೂರು ಉಪ್ಪು ಕಮ್ಮಿ ಆಯಿತು ಅಂತ ಅನ್ನಿಸ್ತು, ಅದಕ್ಕೊಂಚೂರು ಹಾಕೊತಾ ಇದ್ದೇನೆ. ಹಾಗೆಯೇ ಬೇಕಿದ್ರೆ ಸ್ವಲ್ಪ ನೀರನ್ನು ಹಾಕಿ ಒಂಚೂರು ತೆಳು ಮಾಡ್ಬೋದು, ತುಂಬ ಬೇಡ. ಇದು ಯೂಶ್ವಲಿ ಗಸಿ ಅಂತಂದರೆ ಇದು ಗಸಿ ಥರನೇ ಇರಬೇಕು. ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಯೋಕ್ಕೆ ಬಿಟ್ಬಿಡೋಣ. ನಿಮಗೆ ಸ್ವೀಟ್ ಫ್ಲೇವರ್ ಇಷ್ಟ ಅಂತಂದರೆ ಸ್ವಲ್ಪ ಬೆಲ್ಲ ಸೇರಿಸ್ಬೋದು, ಜಾಸ್ತಿ ಅಲ್ಲ. ನಮಗೆ ಯೂಶ್ವಲ್ ಆಗಿ ನಾವು ಒಂದು ಸ್ವಲ್ಪ ಹುಳಿ ಸಿಹಿ ಮಾಡ್ತೀವಿ ಎನಿ ಗ್ರೇವಿ. ಸೊ ಅದಕ್ಕೋಸ್ಕರ ಒಂಚೂರು ಬೆಲ್ಲ ಹಾಕೊತಾ ಇದ್ದೇನೆ. ಆಮೇಲೆ ನಿಮ್ಮ ಚಾಯ್ಸು. ಒಂದು 3-4 ನಿಮಿಷ ನೀವು ಚೆನ್ನಾಗಿ ಇದನ್ನ ಕುದಿಸ್ಕೊಂಡ್ರೆ ನೋಡಿ, ರುಚಿಯಾಗಿರುವಂಥ ಕಡಲೆ ಗಸಿ ರೆಡಿ ಆಗುತ್ತೆ. ನೋಡಿ, ಈಗ ಸ್ವಲ್ಪ ದಪ್ಪ ಆಗಿದೆ ಮಸಾಲ. ಪರ್ಫೆಕ್ಟಾಗಿ ಕಡಲೆ ಗಸಿ ರೆಡಿ ಆಗಿದೆ. ಇಷ್ಟೇ, ಸ್ಟವನ್ನು ಬಂದ್ ಮಾಡ್ಬೋದು. ನಾವು ಫಸ್ಟೇ ಒಗ್ಗರಣೆ ಕೊಟ್ಟಿರೋದ್ರಿಂದ ಆಮೇಲೆ ಒಗ್ಗರಣೆ ಕೊಡುವೆಲ್ಲ ಅವಶ್ಯಕತೆ ಇರಲ್ಲ. ನೀರು ದೋಸೆಗೆ ಚೆನ್ನಾಗಿರುತ್ತೆ, ಚಪಾತಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಪರೋಟ, ಇಡ್ಲಿ ಅಥವಾ ಅನ್ನಕ್ಕೆ ಸೈಡ್ ಡಿಶ್ ಆಗಿನೂ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಫೀಡ್ಬ್ಯಾಕ್ ತಿಳಿಸಿ.